ಇರುವವನ ಕೋಳಿ ನನ್ನ ಕೋಳಿಗೆ ಅಂದಾಜು ಮಾಡ್ತಾ ಉಂಟು. ಅದ್ಯಾಕೆ? ನನ್ನ ಕೋಳಿಗೆ ಕಣ್ಣು ಹೊಡಿತಾ ಉಂಟು. ಅದ್ಯಾಕೋ? ನಾ ಇದು ಎಂತ ವಿಷಯ ಅಂತ ಕೆಳಗ್ ನೋಡ್ತೆ ಮಿತ್ರ. ನಾನು ನಿದ್ದೆ ಕಣ್ಣಲ್ಲಿ ಕೋಳಿ ಅಂಕಕ್ಕೆ ಹೋಗುವಾಗ ಹುಂಜ ಹಿಡ್ಕೊಂಡು ಹೋಗ್ಬೇಕಾದ್ರೆ ಹೆರಡೆ ಹಿಡ್ಕೊಂಡು ನನ್ನನ್ನು ನಿನ್ನ ಅರಮನೆಗೆ ಕರೆದುಕೊಂಡು ಬಂದು ಆಶ್ರಯವನ್ನು ಇತ್ತವ ನೀನು. ಖಂಡಿತವಾಗಿ. ಆದ್ರೆ ಇವತ್ತಿನ ದಿವಸ ಒಂದು ವಿಶೇಷ ಆಯ್ತಲ್ಲ ಮಿತ್ರ. ಎಲ್ಲಿಯೋ? ಇವತ್ತು ನಾನು ಹುಲಿ ಮುಟ್ಟಿದ್ದು. ಹುಲಿ ಮುಟ್ಟಿದ್ದು. ಎಲ್ಲಿ ಮುಟ್ಟಿದ್ದು? ಹುಲಿ ಮಲ್ಕೊಂಡಿತ್ತ. ನಾ ಹೋಗಿ ಹೀಗೆ ಮುಟ್ಟಿ ಬಂದೆ. ಹುಲಿ ಎಂತದೂ ಮಾಡ್ಲಿಲ್ಲ, ಅದ್ರಷ್ಟಕ್ಕೆ ಅದು ಮಲ್ಕೊಂಡಿತ್ತು. ಪುಣ್ಯಾತ್ಮ, ಇಷ್ಟು ವರ್ಷ ಆದ್ರೂ ಹುಲಿ ನನಗ್ ಮುಟ್ಲಿಕ್ಕೆ ಆಗ್ಲಿಲ್ಲ. ನಾ ಇವತ್ತು ಹುಲಿ ಮುಟ್ಟಿದೆ. ಹಾಗಿದ್ರೆ ನೀ ಎಲ್ಲಿ ಮುಟ್ಟಿದ್ದು? ಮಗ್ಗಿ ಪುಸ್ತಕದಲ್ಲಿ. ಅದನ್ನ ಯಾರು ಮುಟ್ಟುದಿಲ್ಲ. ಅದು ಅದ್ರಷ್ಟಕ್ಕೆ ಮಲ್ಕೊಂಡಿತ್ತು, ಎಂತದ್ದು ಮಾಡ್ಲಿಲ್ಲ. ಅದೇನು ಮಾಡಲು ಗೊತ್ತುಂಟು. ಆದ್ರೆ ಇವತ್ತು ಮತ್ತೊಂದು ವಿಶೇಷ ಆಯ್ತು. ಯಾವುದು? ಇವತ್ತು ಅರಮನೆಯಲ್ಲಿ ಕೂತ್ಕೊಂಡಿದ್ದೆ. ಊರಿನವರೆಲ್ಲ ಬಂದು ಹೇಳಿದ್ರು, ಮಾಲಿಂಗಣ್ಣ ನಮ್ಮೂರಲ್ಲಿ ಒಂದು ಕೋಳಿ ಅಂಕ ಉಂಟು, ನೀವು ಬರ್ಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ದ? ನಾನ್ ನೇರವಾಗಿ ಅವರಿಗೆ ಬೇಸರ ಮಾಡುದು ಯಾಕಂತ ಕೋಳಿಯನ್ನು ಇಟ್ಕೊಂಡು ಕೋಳಿ ಪಡೆಗೆ ಹೋದೆ. ಹೌದಾ? ಕೋಳಿ ಅಂಕಕ್ಕೆ ಹೋಗಿ ನನ್ನ ಕೋಳಿಯ ಕಾಲಿಗೆ ಕತ್ತಿಯನ್ನ ಕಟ್ಟಿ ನಾನು ಅಂಕಕ್ಕೆ ಬಿಟ್ಟೆ. ಆಮೇಲೆ ಎದುರುಗಡೆ ಇರುವವ ಅವನ ಕೋಳಿಯ ಕಾಲಿಗೆ ಕತ್ತಿಯನ್ನ ಕಟ್ಟಿ ಅಂಕಕ್ಕೆ ಬಿಟ್ಟ. ನಾ ಎಣ್ಕೊಂಡದ್ದು ಪುಣ್ಯಾತ್ಮ, ನನ್ನ ಕೋಳಿಯು ಅವನ ಕೋಳಿಯು ಪರಸ್ಪರ ಗಲಾಟೆ ಮಾಡ್ತದಂತ. ಗಲಾಟೆ ಮಾಡ್ಕೊಳ್ಳಿಲ್ವಾ? ಅಲ್ಲಾದದ್ದೇ ಬೇರೆ. ಯಾವುದು? ಎದುರುಗಡೆ ಇರುವವನ ಕೋಳಿ ನನ್ನ ಕೋಳಿಗೆ ಅಂದಾಜು ಮಾಡ್ತಾ ಉಂಟು. ಅದ್ಯಾಕೆ? ನನ್ನ ಕೋಳಿಗೆ ಕಣ್ಣು ಹೊಡಿತಾ ಉಂಟು. ಅದ್ಯಾಕೋ? ನಾ ಇದು ಎಂತ ವಿಷಯ ಅಂತ ಕೆಳಗ್ ನೋಡ್ತೆ ಮಿತ್ರ. ನಾನು ನಿದ್ದೆ ಕಣ್ಣಲ್ಲಿ ಕೋಳಿ ಅಂಕಕ್ಕೆ ಹೋಗುವಾಗ ಹುಂಜ ಹಿಡ್ಕೊಂಡು ಹೋಗ್ಬೇಕಾದ್ರೆ ಹೆರಡೆ ಹಿಡ್ಕೊಂಡು ಕೋಳಿ ಅಂಕಕ್ಕೆ ಬಂದ ಜನರೆಲ್ಲ ನನ್ನ ಹಿಂದೆ, ಕೋಳಿ ಅಂಕಕ್ಕೆ ಬಂದ ಹುಂಜಗಳೆಲ್ಲ ನನ್ನ ಹೆರಡೆ ಹಿಂದೆ. ಗೊತ್ತುಂಟ? ಸುಮ್ಮನಿರ್ತಾರೆ ಮಿತ್ರ. ಇವತ್ತಿನ ದಿವಸ ಅವಸರವಾದಂತಹ ಕರಿ. ನಿನ್ನನ್ನು ನೋಡುವಾಗ ಶೃಂಗಾರ ವಿಭೂಷಿತನಾಗಿ ಕಂಗೊಳಿಸ್ತಾ ಇದ್ದೀಯ. ಖಂಡಿತವಾಗಿ ಹೌದು. ಹಾಗಿದ್ರೆ ಇವತ್ತಿನ ದಿವಸ ಈ ರೀತಿ ಇರ್ಲಿಕ್ಕೆ ಉದ್ದೇಶ ಉಂಟು. ಏನು? ಕಂದ ಅಂತ ಮಾತು. ಹಾಗಲೇ ನೀನು ಮದುವೆ ಆಗಬೇಕು. ಮದುವೆ ಆಗ್ಬೇಕಂತಿದೆ. ಆಗುವಂತ ಹೆಣ್ಣಾದ್ರೆ ಯಾರು? ಸುಳ್ಳಲ್ಲ, ಹೆಣ್ಣು ಯಾರು? ನಮ್ಮ ಆತ್ಮೀಯ ಗೆಳತಿ ತ್ರಿವೇಣಿ. ಆಕೆಯನ್ನು ನಾನು ಮದುವೆ ಆಗ್ಬೇಕು. ಈ ವಿಚಾರವನ್ನು ನೇರವಾಗಿ ಆಕೆಯಲ್ಲಿ ಹೋಗಿ ಕೇಳು. ಮದುವೆ ಆಗ್ಲಿಕ್ಕೆ ಒಪ್ಪಿದ್ರೆ ಆಯ್ತು. ಒಂದೊಮ್ಮೆ ಒಪ್ಪದೇ ಇದ್ರೆ ಆಗಲೇ ಬಲಾತ್ಕಾರ ಮಾಡು. ಸ್ವಲ್ಪ ತಡಿ ಮಿತ್ರ. ಈಗ ನಿಂಗೆ ಬಲಾತ್ಕಾರ ಮಾಡುವಂತ ಹೇಳಿಕೊಟ್ಟಂತಹ ಪುಣ್ಯಾತ್ಮ ಯಾರು? ನನ್ನ ಅಪ್ಪಯ್ಯ. ಅಲ್ಲ ಮರ, ಆ ಜನ ಎಷ್ಟು ಒಳ್ಳೆಯವರಂತ ಕೇಳ್ತೇನೆ. ಅಪ್ಪಾದವನೇ ಮಗನನ್ನ ಕರೆದು ಹೋಗಿ ಬಲಾತ್ಕಾರ ಮಾಡುವಂತ ಹೇಳುವುದಾದ್ರೆ ಅಪ್ಪ ಯಾವ ನೈತಿಕ ನೆಲೆಯ ಅಡಿಯಲ್ಲಿ ಅವ ಒಳ್ಳೆಯವಂತ ಕೇಳ್ತೇನೆ. ಅಂದ್ರೆ ಅಂತ ಒಳ್ಳೆ ಅಪ್ಪಯ್ಯ ನಂಗೂ ಇರಬಾರ್ದಿತ್ತಿ. ನೀನು ಮಾಡ್ತಿದ್ದೆ. ನಂದು ಈ ವರ್ಷ ಒಂದು 100-150 ಬಲಾತ್ಕಾರ ಹೆದರಬೇಡ ಮಿತ್ರ. ನೀ ಯಾವ ಕಾರ್ಯಕ್ಕೂ ಹೋದ್ರೂ ಕೂಡ ನಿನ್ನ ಬೆಂಗಾವಲಿಗಾಗಿ ಈ ಮಾಲಿಂಗ ಇದ್ದಾನೆ. ನಿನ್ನ ದೇಹದಿಂದ ಒಂದು ಹನಿ ಬೆವರು ಭೂಮಿಗೆ ಬಿತ್ತಲ್ತಾದಲ್ಲಿ ಅಲ್ಲಿ ನನ್ನ ರಕ್ತವನ್ನೇ ಸುರಿಸ್ತೇನೆ. ಒಂದು ವೇಳೆ ನೀನು ಪ್ರಾಣವನ್ನೇ ಬಿಟ್ಟೆ ಅಂತ ಆದಲ್ಲಿ ಆ ಜಾಗದಲ್ಲಿ ನಾನು ಇರುವುದಿಲ್ಲ. ಮಗನೇ, ನನ್ನ ಪ್ರಾಣ ಹೋದ್ರೆ ನೀನು ಆ ಜಾಗ ಖಾಲಿ ಮಾಡ್ತೀಯ. ಹಾಗಲ್ಲ, ನಿನ್ನೊಟ್ಟಿಗೆ ನಾನು ಬರ್ತೇನೆ ಅಂತ ಹೇಳಿದ್ದು. ಹೌದಾ? ಅಷ್ಟೇ ಅಲ್ಲ ಮಿತ್ರ, ನಾ ಸತ್ರ ನೀ ತೆಗಿಬೇಕು, ನೀ ಸತ್ರ ನಾಯಿ ತೆಗಿಬೇಕು. ನಾ ಸತ್ರ ನೀ ತೆಗಿಬೇಕು, ನೀ ಸತ್ರ ನಾಯಿ ತೆಗಿಬೇಕು. ಹಾಗಲ್ಲ, ನಾ ಸತ್ರೆ ನೀ ತೆಗಿಬೇಕು, ನೀ ಸತ್ರ ನಾಯಿ ತೆಗಿಬೇಕು. ಎಳೆಯ ನಿನ್ನ ಮಾತನ್ನು ಕೇಳುವಾಗ ಯಾರಿಗಾದ್ರು ಸಂತೋಷ ಆಗ್ಲೇಬೇಕು. ಅಂದ್ರೆ ಬೇಸರ ಆದಾಗ ನೀನು ಆವಾಗ ಈಗ ಉಂಟು. ಹೌದು ಮಿತ್ರ. ಹಾಗಂತ ತ್ರಿವೇಣಿ ನಾನು ಪಡಿಬೇಕಂತಿದ್ರೆ ಇಲ್ಲೇ ನಿಂತು ಕಾಲಹಾರಣ ಮಾಡುದ. ಹೌದು ಮಿತ್ರ. ತ್ರಿವೇಣಿ ಎಲ್ಲಿ ಇದ್ದಾಳು ಅಂತ ಹುಡುಕ್ತಾ ಹೋಗುವ.